ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಮೆಡಿಸಿನ್, ಎಜೆ ಆಸ್ಪತ್ರೆ, ಮಂಗಳೂರು. ಡಾಕ್ಟ್ರೇ, ತುಂಬ ಅಫೆಕ್ಷನೇಟ್ ಲವ್ ಬಗ್ಗೆ ಹೇಳ್ತಾ ಇದ್ರಿ, ಏನದು? ಅದೊಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಅದೇನಂದರೆ, ಈಗ ಅನ್ರಿಲೇಟೆಡ್ ಇದ್ದರೆ, ಈಗ ಈ ನಿಯರ್ ರಿಲೇಟಿವ್ಸ್ ಅಂತ ಏನು ಹೇಳಿದಲ್ಲ, ಅದಲ್ಲದೆ ಸಹ ಬೇರೆಯವರು ಇದು ಮಾಡೋದಿದ್ದರೆ ಅದಕ್ಕೆ ನಾವು ಈಗ ನಮ್ಮ ಗೌರ್ಮೆಂಟು ಸ್ಟೇಟ್ ಲೆವೆಲ್ ಕಮಿಟಿ ಮಾಡ್ತದೆ. ಈಗ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಕಮಿಟಿ ಉಂಟು, ಆಥರೈಸೇಷನ್ ಕಮಿಟಿ ಅಂತ. ಅವ್ರೇನು ಮಾಡ್ತಾರೆ ಅಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಯಾವ್ಯಾವ ಆರ್ಗನ್ ಬೇಕಿದೆ ಅಲ್ಲಿ ಒಂದು ಲಿಸ್ಟ್ ಮಾಡ್ಕೋತಾರೆ. ನಾವು ಅಲ್ಲಿಗೆ ಅಪ್ಲೈ ಮಾಡಬೇಕು. ಈಗ ನಮಗೆ ಕಿಡ್ನಿ ಬೇಕು ಅಂತ ನಾವು ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು. ನಾವು ಲಿಸ್ಟಲ್ಲಿ ನಮ್ಮ ಹೆಸರು ಇರ್ತದೆ. ಅವ್ರಿಗೆ ಯಾವುದೋ ಡೆಡ್ ಬಾಡಿ ಯಾವುದು, ಈಗ ಯಾವ್ದಾದ್ರು ಡೋನರ್ ಸಿಕ್ಕಿದ್ರೆ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರ ಲಿಸ್ಟ್ ಇರ್ತದೆ ಯಾರಿಗೆ ಕೊಡೋದು ಅಂತ, ಅವರೇ ಡಿಸೈಡ್ ಮಾಡ್ತಾರೆ. ಅಲ್ಲಿ ಒಂದು ಕಮಿಟಿ ಅಂತ ಉಂಟು, ಆಥರೈಸೇಷನ್ ಕಮಿಟಿ. ಈಗ ಈ ಕಮಿಟಿಯಲ್ಲಿ ಹೆಡ್ ನನ್ನ ಗುರುಗಳಾದಂತಹ ಡಾಕ್ಟರ್ ದೇವದಾಸ್ ಅಂತ, ಅವರು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನ ಡೀನ್, ಅಲ್ಲಿನ ಪ್ರಾಂಶುಪಾಲರವರು. ಅವರು ಈ ಗೌರ್ಮೆಂಟಿಗೆ ಸಲಹಾ ಕಮಿಟಿಯಲ್ಲಿ ಇರ್ತಾರೆ. ಮತ್ತು ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಥರೈಸೇಷನ್ ಕಮಿಟಿ ಅಂತ. ಈಗ ಯಾವುದೇ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇರಲಿ, ಅದರಲ್ಲಿ ಕೆಲವು ಫಾರ್ಮ್ಗಳಿರ್ತವೆ. ಒಂದು ಡೋನರ್ ಫಾರ್ಮ್ ಅಂತ, ಕನ್ಸೆಂಟ್, ನಾನು ಒಪ್ಪಿಗೆ ಪಡೆದೆ, ನನಗೆ ಏನು ಒತ್ತಡ ಇಲ್ಲ ಅದಿದು ಅಂತ. ಮತ್ತು ನಿಯರ್ ರಿಲೇಟಿವ್ ಫಾರ್ಮ್ಸ್ ಅಂತ ಉಂಟು. ಮತ್ತು ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಅವರಿಗೆ ಡೀಟೇಲ್ ಕೊಡಬೇಕಾಗ್ತದೆ. ಮತ್ತು ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗ್ತದೆ, ಯಾವುದು ನಾವು ನಿಯರ್ ರಿಲೇಟಿವ್ಸ್ ಹೌದಾ ಅಲ್ವಾ ಅಂತ. ಅಂದರೆ ತಂದೆ ತಾಯಿ ಅಲ್ವಾ ಅಥವಾ ಅದನ್ನು ಪ್ಯಾಥಾಲಜಿ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡ್ತಾರೆ. HLA ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ನಮ್ಮದು ಮ್ಯಾಚಿಂಗ್ ಪ್ರೂವ್ ಆಗ್ತದೆ, ಹೌದು ಇವ್ರ ರಿಲೇಟಿವ್ಸ್ ಹೌದು ಅಂತ. ಇದೆಲ್ಲ ನಾವು ತಗೊಂಡೋಗಿ ಬೆಂಗಳೂರಿಗೆ ಕೊಡಬೇಕಾಗ್ತದೆ. ಅವರು ಅದನ್ನು, ಈ ಕಮಿಟಿ ರೆಗ್ಯುಲರ್ಲಿ ಮೀಟಿಂಗ್ ಮಾಡ್ತಾ ಇರ್ತದೆ. ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅವರು ಎಮರ್ಜೆನ್ಸಿಯಾಗಿ ಮಾಡ್ತಾರೆ. ಈಗ ಎಜೆಯಲ್ಲಿ ಮೊನ್ನೆ ಆಗಿದ್ದಂಥ ಕೆಲಸದಲ್ಲಿ ಅವರು ಎಮರ್ಜೆನ್ಸಿ ನಮಗೆ ಒಪ್ಪಿಗೆ ಕೊಡ್ತಾರೆ. ಅವರಿಂದ NOC ಸಿಕ್ಕಿ ಮಾತ್ರ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅವ್ರು ಕೊಡಬೇಕು. ಆಥರೈಸೇಷನ್ ಆಯಿತು, ಕಿಡ್ನಿ ಮಾಡ್ಬೋದು ಅಂತ ಕೊಟ್ಟರೆ ಮಾತ್ರ ಇದನ್ನು ನಾವು ಮುಂದುವರಿಸಲಿಕ್ಕೆ ಆಗ್ತದೆ. ಕಿಡ್ನಿಯನ್ನು ನಾವು, ಈ ಆಥರೈಸೇಷನ್ ಕಮಿಟಿ ಬೆಂಗಳೂರಲ್ಲಿದೆ, ಅವ್ರು ಬೇಕಾದ್ರೆ ಝೋನಲ್ ಲೆವೆಲಲ್ಲಿ ಸಹ ಮಾಡ್ಬೋದು. ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಸಹ ಅವರು ಆಥರೈಸೇಷನ್ ಕಮಿಟಿ ಮಾಡ್ಬೋದು. ಇದರಲ್ಲಿ ನಮ್ಮ ಡಾಕ್ಟರ್ ದೇವದಾಸ್ ಅವರು ಇದ್ದಾರೆ. ಅದು ಅಲ್ಲಿ ಹೋಗಿ ನೀವು ಈ ಫಾರ್ಮ್ಗಳನ್ನೆಲ್ಲ ಕೊಡಬೇಕಾಗ್ತದೆ. ಹಾಸ್ಪಿಟಲ್ ಅವರು ಸಹ ಫಾರ್ಮ್ ಕೊಡಬೇಕಾಗ್ತದೆ, ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ನಾವು ಮಾಡ್ತೇವೆ. ಮತ್ತು ಆಥರೈಸೇಷನ್ ಕೊಡ್ತಾರೆ, ಯಾವ್ಯಾವ ಆಸ್ಪತ್ರೆಯವರು ಮಾಡ್ಬೋದು ಅಂತ, ಎಲ್ಲೆಲ್ಲಿ ಅದಕ್ಕೆ. ಯಾಕಂದ್ರೆ ಇದಕ್ಕೆ ತೀವ್ರ ನಿಗಾ ಘಟಕ ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಬೇಕಾ ಅಂತ ಫೆಸಿಲಿಟಿ ಇದ್ದ ಕಡೆ ಅವ್ರು ಅಪ್ಲೈ ಮಾಡಬೇಕಾಗ್ತದೆ. ಮತ್ತು 5 ವರ್ಷಕ್ಕೆ ಒಂದು ರಿನ್ಯೂವಲ್ ಎಲ್ಲ ಇರ್ತದೆ. ಅವ್ರು ಬಂದು ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವರು ಈ ಆಥರೈಸೇಷನ್ ಕಮಿಟಿ ಅಂತ, ಅಲ್ಲಿಗೆ ನಾವು ಅಪ್ಲೈ ಮಾಡಬೇಕಾಗ್ತದೆ. ಅಲ್ಲಿ ಹೋಗಿ ಅವರು ಓಕೆ ಇದು ಕಮರ್ಷಿಯಲೈಸೇಷನ್ ಏನಿಲ್ಲ, ಇದು ಟ್ರಾನ್ಸ್ಪ್ಲಾಂಟೇಷನ್ ನಡಿಬೋದು ಅಂತ ಅವರು ಒಪ್ಪಿಗೆ ಕೊಟ್ಟರೆ ಇದು ನಡಿಬೋದು. ಇಲ್ಲ ಅಂದರೆ ಇದು ಆಗುವುದಿಲ್ಲ. ಯಾಕಂದರೆ ಈ ಗೌರ್ಮೆಂಟ್ ಈ ಕಮರ್ಷಿಯಲೈಸೇಷನ್ನ ತಡೆಗಟ್ಟುವುದು ಅದರ ಉದ್ದೇಶ, ಈ 1994. ಇನ್ನೊಂದು ಮುಖ್ಯವಾದ ಸಮಾಚಾರ ಅಂದರೆ ಬ್ರೈನ್ ಸ್ಟೆಮ್ ಡೆತ್ ಕ್ರೈಟೀರಿಯಾ ಅಂತ. ಈಗ ಪರ್ಸನ್ ಸತ್ತೋಗಿದ್ದಾನೆ ಇಲ್ಲೋ ಅಂತ ಬ್ರೈನ್ ಸ್ಟೆಮ್ ಅಂತ, ಅದಕ್ಕೆ ನಾವು ಒಂದು 4 ಜನ ಡಾಕ್ಟರ್ ಟೀಮ್ ಬೇಕಾಗ್ತದೆ. ಆ ಟೀಮ್ ಡಾಕ್ಟರ್ಸ್ ಕರೆಕ್ಟ್ ಮಾಡಿ, ಹೌದು ಇವನು ಬ್ರೈನ್ ಸ್ಟೆಮ್ ಹೋಗಿದೆ, ಇವನು ಡೆತ್ ಅಂತ ಆಗಿದ್ದಾನೆ, ಅವನ್ನ ಮೇಂಟೈನ್ ಮಾಡ್ಬೋದು. ನಮ್ಮ ಮೆಷಿನ್ಗಳ ಮೂಲಕ ಅವನ್ನ ಸ್ವಲ್ಪ ಟೈಮ್ ಬದುಕಿರೋ ಮಾಡಿ ಆಮೇಲೆ ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಶುರು ಮಾಡ್ಬೋದು. ಬ್ರೈನ್ ಸ್ಟೆಮ್ ಡೆತ್ ಕ್ಲಿಯರ್ಗೆ ಟ್ರೀಟಿಂಗ್ ಡಾಕ್ಟರ್ ಒಂದು, ಮತ್ತು ಒಂದು ನ್ಯೂರೋಸರ್ಜನ್ ಅಥವಾ ನ್ಯೂರಾಲಜಿಸ್ಟ್ ಇನ್ನೊಬ್ಬರು, ಇನ್ನೊಂದು ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್, ಮತ್ತು ಇನ್ನೊಂದು ಹೊರಗಡೆ ಒಬ್ಬರು ಡಾಕ್ಟ್ರು. ಈ 4 ಜನ ಡಾಕ್ಟ್ರು ಪರೀಕ್ಷೆ ಮಾಡಬೇಕು. 6 hours ಅಪಾರ್ಟ್, ಮಿನಿಮಮ್ 6 hours ಮಧ್ಯ ಗ್ಯಾಪ್ನಲ್ಲಿ ಅವರು ಇದು ಮಾಡಬೇಕು. ಪರೀಕ್ಷೆ 2 ಸಲ ಪರೀಕ್ಷೆ ಮಾಡಿ, ಹೌದು ಇವನು ಸತ್ತೋಗಿದ್ದಾನಂತ ಅವರು ಬ್ರೈನ್ ಸ್ಟೆಮ್ ಡೆತ್ ಅಂತ ಕ್ಲಿಯರ್ ಮಾಡಬೇಕು. ಅದು ಮಾಡಿದ ನಂತರ ನಮ್ಮ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನು ಶುರು ಮಾಡ್ಬೋದು. ಹಾಗೆ ಲಾಂಗ್ ಪ್ರೋಸೆಸ್. ಹೌದು. ಇದರಲ್ಲಿ ನಮ್ಮ ಮುಖ್ಯವಾದ ಒಂದು ಪ್ರಾಬ್ಲಮ್ ಅಂದರೆ ಈ ಫಾರ್ಮ್ಗಳು ಫಿಲಪ್ ಮಾಡೋದು. ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ. ಯಾಕಂದರೆ ನಮಗೆ ಏನಾದರೂ ಬೇಕಂತ ನಾವು ತಗೊಳ್ಳೇಬೇಕಲ್ಲ. ಈಗ ನಾವು ಆಧಾರ್ ಕಾರ್ಡ್ ನಮಗೆ ಮಾಡಬೇಕಂದ್ರೆ ಹೋಗಲೇಬೇಕಲ್ಲ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕು, ನಮ್ಮ ಫೋಟೋ ತೆಗೆಸ್ಕೊಳ್ಬೇಕು ಎಲ್ಲ. ಹಾಗೆ ಯಾರ್ಗಂಡು ಬೇಕಂತಿದ್ದಾಗ ಇದೆಲ್ಲ ಮಾಡಲೇಬೇಕಾಗ್ತದೆ. ಈಗ ಇಲ್ಲೊಂದು ಆರ್ಟಿಕಲ್ ಇದನ್ನ ನೀವು ತೋರಿಸೋದಕ್ಕಿಂತ ಮುಂಚೆ ನಾನು ಕೇಳಬೇಕೀಗ, ದೇಹದಾನದ ವಿಷಯ ಇದು. ದೇಹದಾನ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ ನಿರ್ಧಾರವನ್ನು ಮಾಡಿರ್ತಾನೆ, ಆಸ್ಪತ್ರೆಗೆ ಅನಾಟಮಿ ಡಿಪಾರ್ಟ್ಮೆಂಟಿಗೂ ಹೋಗ್ತಾನೆ, ಆತ ಈ ಫ್ಯಾಮಿಲಿ ಕನ್ಸಲ್ಟೇಷನ್ ಎಲ್ಲ ಪಡ್ಕೊಂಡು ಎಲ್ಲವೂ ಮಾಡಿಟ್ಕೊಂಡಿರ್ತಾರೆ. ಆದರೆ ಆತ ಸತ್ತ ನಂತರ ಏನಾಗುತ್ತೆ, ಮನೆಯವರು ಆಗ ಒಪ್ಪೋದಿಲ್ಲ. ಆದರೆ ಮೊದಲು ಒಪ್ಪಿರ್ತಾರೆ, ಸತ್ತ ನಂತರ ಒಪ್ಪೋದಿಲ್ಲ. ಆಗ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿದೆ ಏನಂದರೆ, ಅಲ್ಲ ಇದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬರುವುದಿಲ್ಲ, ಜೀವ ರೋಗ ಅಥವಾ ಈಗ ಬ್ರೈನ್ ಸ್ಟೆಮ್ ಡೆತ್ ಇದ್ದಾಗ ನಾವು ಕಿಡ್ನಿ ಕೊಡಬೇಕು ಅಥವಾ ಹಾರ್ಟ್ ಲಂಗ್ ಎಲ್ಲ ಕೊಡಬೇಕಂತಿದ್ರೆ
ಅವರು ಆಥರೈಸೇಷನ್ ಇದ್ರೂ ಸಹ ರಿಲೇಟಿವ್ ಸಬ್ಜೆಕ್ಟ್ ಮಾಡಿದರೆ ಮಾಡಲಿಕ್ಕಿಲ್ಲ. ಇನ್ನೊಂದು ಅವನು ಜೀವರೋಗ ಅವನಿಗೆ ಗೊತ್ತಿಲ್ಲ, ಅವನು ಇದ್ರ ಬಗ್ಗೆ ಅವನಿಗೆ ಅವೇರ್ನೆಸ್ ಇರಲಿಲ್ಲ. ಆದರೆ ಸತ್ತ ನಂತರ ರಿಲೇಟಿವ್ಸ್ ಡಿಸೈಡ್ ಮಾಡ್ತಾರೆ ಕೊಡ್ಬೋದು, ಇವೊಂದು ಕೊಡಬೇಕು ಅಂತ ಅವರು ಹೇಳಿದರೆ ಕೊಡ್ಬೋದು, ಅವಾಗ ಕೊಡ್ಬೋದು. ಸೊ ಈಗ ಏನಾಗ್ತದೆ ಅಂದರೆ ಸತ್ತ ನಂತರ ನಮ್ಮ ದೇಹ ನಮ್ಮದಲ್ಲ, ಇದು ನಮ್ಮ ಸಂಬಂಧಿಕರದ್ದು. ಸೊ ಆಗ ಅವ್ರಿಗೆ ರೈಟ್ ಇರ್ತದೆ, ಅವರಿಗೆ ಒಂದು ಹಕ್ಕು ಅಥವಾ ಅದೇ ಒಂದು ಲೀಗಲ್ ರೈಟ್ ಇರ್ತದೆ. ಅವರು ಡಿಸೈಡ್ ಮಾಡ್ಬೋದು ಕೊಡ್ಬೋದಾ ಇಲ್ವಾ ಅಂತ. ಒಂದ್ ವೇಳೆ ಅವ್ರು ಮುಂಚೆ ಹೇಳಿಲ್ಲ ಸಹ ಇವರು ಡಿಸೈಡ್ ಮಾಡ್ಬೋದು ಕೊಡ್ಬೋದು ಅಂತ. ಈಗ ಜೀವನ್ ಕೇಸಲ್ಲಿ ಸಹ ಅವನು ಮೋಸ್ಟ್ಲಿ ಹೇಳಿದಾರಂತ ಹೇಳಿದ್ದಾರೆ, ಬಟ್ ದರ್ ಇಸ್ ನೋ ಆಥರೈಸೇಷನ್ ಫಾರ್ಮ್, ಆಥರೈಸೇಷನ್ ಫಾರ್ಮ್ ಇಲ್ಲ. ಸೊ ಇದು ರಿಲೇಟಿವ್ಸ್ ಡಿಸೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅವಾಗ ಕೊಡ್ಬೋದು. ಒಂದ್ ವೇಳೆ ರಿಲೇಟಿವ್ಸ್ ನೋ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಓಕೆ, ಕಮಿಂಗ್ ಟು ದ ಪೇಪರ್ ಕಟ್ಟಿಂಗ್ಸ್, ಅದು ಏನದು ಅಂತ. ಇದು ನಮ್ಮ ಫಾರ್ಮಾಲಿಟೀಸ್ ಅಂತ. ಜನ ಯಾಕೆ ಈಗ ಅಲ್ಲಿಗೆ ಕೆಲವು ಸಲ ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ ಅಂದ್ರೆ ಕೆಲವು ಸಲ ಮಾತ್ರ ಅನ್ರಿಲೇಟೆಡ್ ಇದ್ದಾಗ, ಮತ್ತು ಅಪ್ಲಿಕೇಶನ್ಗಳು ಇದು ಟೈಮ್ ಒಂದು 30 ದಿನ ಆದರೂ ಬೇಕಾಗ್ತದೆ. ಏಕೆಂದರೆ ಕಿಡ್ನಿ ಆದ್ರೆ ತೊಂದರೆ ಇಲ್ಲ, ಏನು ಹೇಳಿ, ಕಿಡ್ನಿ ಅಂದರೆ ನಾವು ಡಯಾಲಿಸಿಸ್ ಮೂಲಕ ಮೇಂಟೈನ್ ಮಾಡ್ಬೋದು. ಈಗ ಲಿವರ್ ಎಲ್ಲ ಇದ್ದರೆ ಅದು ಅಕ್ಯೂಟ್ ಕೇಸಸ್, ಆವಾಗ ತುಂಬ ತೊಂದರೆ ಆಗ್ತದೆ. ಈ ಫಾರ್ಮಾಲಿಟೀಸ್ಗಳು, ಫಾರ್ಮ್ ಫಿಲ್ಅಪ್ ಮಾಡೋದು, ಬೆಂಗಳೂರಿಗೆ ಹೋಗೋದು, ಇದು ಸ್ವಲ್ಪ ಕ್ಲಿಷ್ಟಕರ ಅನಿಸ್ತದೆ. ಬಟ್ ದೆರ್ ಈಸ್ ನೋ ಅದರ್ ಚಾಯ್ಸ್. ಯಾಕಂದರೆ ಇಲ್ಲ ಅಂದರೆ ನಮ್ಮ ಜನರು ಈಗ ಕಮರ್ಷಿಯಲೈಸೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಕಿಡ್ನಿ ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗೋ ಇದಾಗ ಚಾನ್ಸ್ ಆಗ್ತದೆ. ಸೊ ಹಾಗಾಗಿ ಅದೊಂದು. ಮತ್ತು ಹಾಗೆ ಈ ಥರ ಈಗ ನಾನು ಇನ್ನೊಂದು ಪ್ರಕರಣ, ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ಒಂದು ಪ್ರಕರಣ ನಡೀತು ಗಾಜಿಯಾಬಾದ್ನಲ್ಲಿ. ಇದೊಂದು ಇಂಟ್ರೆಸ್ಟಿಂಗ್ ಕೇಸ್. ಇದು ಏನಂದರೆ ಒಬ್ಬ ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ಅಮಿತ್ ಅಂತ, ಅವರು ಗಾಜಿಯಾಬಾದ್ನಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಒಂದು 4 ವರ್ಷ ಹಿಂದಿನ ಕತೆ. ಅವ್ರು ಈಗ ಜೈಲಲ್ಲಿ ಇದ್ದಾರೆ. ಅವ್ರು ಏನು ಮಾಡಿದ್ರು ಅಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ ಈ ಎಲ್ಲ ವೈದ್ಯರನ್ನು ಅವರು ಕೆಲಸಕ್ಕೆ ತಗೊಂಡು, ಅಂದರೆ ಈ ನಮ್ಮ ಸೂಪರ್ ಸ್ಪೆಷಾಲಿಟಿ ಇಂಗ್ಲೀಷ್ ಮೆಡಿಸಿನ್ ವೈದ್ಯರನ್ನೆಲ್ಲ ಅವರು ಅಲ್ಲಿ ಎಂಪ್ಲಾಯ್ ಆಗಿ ತಗೊಂಡು ಈ ಹೊರದೇಶಗಳಿಂದ ಬಂದ ಜನರನ್ನೆಲ್ಲ ಅಲ್ಲಿ ಒಳಗೆ ಇದು ಮಾಡಿಕೊಂಡು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾಯಿದ್ರು. ಒಂದು 30-40 ಲಕ್ಷ 50 ಲಕ್ಷ ಮಾಡ್ತಾಯಿದ್ರು, ಅಷ್ಟು ಕಾಸ್ಟ್ ಇರ್ತದೆ. ಮತ್ತು ಅವರು ಏನು ಮಾಡಿದರು ಅಂದರೆ ಅವರ ತಮ್ಮ ಒಂದು ಗೂಂಡ, ಅವರು ಬಿಹಾರ್ ಮತ್ತು ಉತ್ತರ ಪ್ರದೇಶದ ಈ ಕೂಲಿ ಕಾರ್ಮಿಕರನ್ನೆಲ್ಲ ಇವರು ಕಿಡ್ನ್ಯಾಪ್ ಮಾಡಿ ಅವ್ರನ್ನ ತಂದು ಫೋರ್ಸ್ಫುಲ್ ಆಗಿ ತಂದು ಅವ್ರನ್ನ ಕಿಡ್ನಿಯನ್ನು ತೆಗೆದು ಬೇರೆ ದೇಶದ ಜನರನ್ನು ನಮ್ಮ ಇಲ್ಲಿಗೆ ಬರ್ತಾಯಿದ್ರು. ಇದು ಎಲ್ಲ ಕತ್ತಲ ವ್ಯವಹಾರ ಗೊತ್ತಾಗಿರೋವಂಥದ್ದು. ಕೊನೆಗೆ ಇದು ಗೊತ್ತಾಯಿತು. ಆಮೇಲೆ ಈಗ ಅವರ ತಮ್ಮ ಎಲ್ಲ ಈಗ ಜೈಲಲ್ಲಿ ಇದ್ದಾರೆ. ಸೊ ಇದು ಈ 1994 ಆ್ಯಕ್ಟ್ ಆದ ನಂತರ ಸಹ ಆಗಿರುವಂಥ ಇದೊಂದು ಘಟನೆ. ಇದರಲ್ಲಿ ಏನಾಗಿದೆ ಅಂದರೆ ಕಮರ್ಷಿಯಲೈಸೇಷನ್ ಆಗಿದೆ. ಬಡ ಜನರನ್ನ ತಂದು ಅವರ ಕಿಡ್ನಿಯನ್ನು ತೆಗೆದು ಬೇರೆ ದೇಶದ ಜನರಿಗೆ, ಕ್ಲೈಂಟ್ಸ್ ಎಲ್ಲ ಹೊರಗಡೆಯವರು, ಇಂಡಿಯಾದವರಲ್ಲ. ಸೊ ಈ ಥರ ಎಲ್ಲ ಮಾಡಿದ್ದಾರೆ. ಒಂದು ಇದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಈ ಈಗ ಅದಕ್ಕೆ ನಮ್ಮ ಈ ಫಾರ್ಮಾಲಿಟೀಸ್ ಏನು ಹೇಳ್ತೇವೆ ಅದಕ್ಕೋಸ್ಕರ ಇರೋದು. ಇಷ್ಟೊಂದು ಫಾರ್ಮ್ಗಳು ಫಿಲ್ಅಪ್ ಮಾಡಬೇಕು, ನೀವು ಬೆಂಗಳೂರಿಗೆ ಹೋಗಿ ಆಥರೈಸೇಷನ್ ತಗೋಬೇಕು, ಇದೆಲ್ಲ ಇಂಥದನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಆದರೂ ಸಹ ಇಂಥದ್ದು ನಡೀತದೆ ಅನ್ನೋದು ವಿಪರ್ಯಾಸ. ಓಕೆ, ಒಂದು ನಿಮಿಷ ಡಾಕ್ಟರ್. ಹಲೋ, ನಮಸ್ತೆ. ಹಲೋ ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಎಸ್, ಈಗ ಮಾತಾಡಿ ಸರ್. ಹೇಳಿ ಏನು ಹೇಳಬೇಕಾಗಿತ್ತು? ನಮಸ್ತೆ ಸರ್. ಇದು ಕಿಡ್ನಿ ಇದು ಡೊನೇಟ್ ಮಾಡೋದು ತೋರಿಸ್ತಾ ಇರೋದು ತಾವು? ಹೌದು, ಈ ಅಂಗಾಂಗ ದಾನದ ಬಗ್ಗೆ ಮಾತನಾಡ್ತಿದ್ದೇವೆ. ಹೌದಾ? ನಿಮ್ಮ ಕಿಡ್ನಿ ಫೌಂಡೇಶನ್ ಆಸ್ಪತ್ರೆ ಎಲ್ಲಿದೆ ಡಾಕ್ಟರ್? ಇದು ನಾನು ಟ್ರಾನ್ಸ್ಪ್ಲಾಂಟ್ ಮಾಡೋ ತಜ್ಞನಲ್ಲ, ನಾನು ಲೀಗಲ್ ಮನುಷ್ಯ. ಆದ್ರೆ ಎಲ್ಲೆಲ್ಲಿ ನಡೀತದೆ ಅಂತ ಈಗ ಮುಖ್ಯವಾದ ಆಸ್ಪತ್ರೆಗಳು ಅಂದ್ರೆ ಈಗ ನಮ್ಮ KMC. ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಯಾವ ಊರಿಂದ? ಚಿಕ್ಕಮಗಳೂರಿಂದ ಮಾತಾಡ್ತಿದ್ದೀರಿ. ನೋಡಿ, ಎಲ್ಲಾ ಮುಖ್ಯ ಆಸ್ಪತ್ರೆಗಳಿಗೆ ಆಥರೈಸೇಷನ್ ಇರ್ತದೆ. ಅಂದ್ರೆ ಈಗ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್ ಪ್ರಕಾರ ಆಥರೈಸೇಷನ್ ಕೊಟ್ಟಿರ್ತಾರೆ, ನಿಮ್ಗೆ ಮಾಡ್ಬೋದು ಅಂತ. ಅದು ಯಾವ ಆಸ್ಪತ್ರೆ ಅಂದ್ರೆ KMC ಮಣಿಪಾಲ್, ಈಗ ಈ ರೀಜನ್ ಅಲ್ಲಿ ಕೆಲವು ಆಸ್ಪತ್ರೆ, ಮತ್ತೆ AJ ಆಸ್ಪತ್ರೆ ಮಂಗಳೂರು, ಮತ್ತೆ ಮಂಗಳ ಕಿಡ್ನಿ ಫೌಂಡೇಶನ್ ಮಂಗಳೂರು, ಮತ್ತೆ ಇನ್ನೂ 1-2 ಆಸ್ಪತ್ರೆಗಳು ಇದಾವೆ. ನನಗೆ ಅಷ್ಟು ಇದಿಲ್ಲ. ಈ 1-2-3 ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಎಲ್ಲೆಲ್ಲಿದ್ದಾವೆ ಅವರೆಲ್ಲ, ಈಗ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಾಗ್ಲಿ, ಮತ್ತೆ ಈ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ, ಈ ದೊಡ್ಡ ಆಸ್ಪತ್ರೆ. ಯಾಕಂದ್ರೆ
ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಅನ್ನೋದು ಅಷ್ಟು ಸುಲಭ ಅಲ್ಲ ಇದು. ಓಕೆ. ಇದು ತುಂಬಾ ನುರಿತ ವೈದ್ಯರು ಬೇಕಾಗ್ತದೆ, ಟೀಮ್ ಆಫ್ ಡಾಕ್ಟರ್ಸ್ ಬೇಕಾಗ್ತದೆ, ತೆಗಿಯೋರು ಒಬ್ರು ಒಂದು ಟೀಮು, ಟ್ರಾನ್ಸ್ಪ್ಲಾಂಟ್ ಮಾಡೋರು ಇನ್ನೊಂದು ಟೀಮು, ಈ ಮಧ್ಯೆ ಕೋಆರ್ಡಿನೇಟರ್ಸ್ ಬೇಕಾಗ್ತದೆ, ಅಂದ್ರೆ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಕೋಆರ್ಡಿನೇಟರ್ಸ್ ಅಂತ ಬೇಕಾಗ್ತದೆ. ಇದೆಲ್ಲ ದೊಡ್ಡ ಸೆಟ್ಟಿಂಗ್ ಅಲ್ಲಿ ಮಾತ್ರ ಸಾಧ್ಯ. ಇದು ನಮ್ಮ ಕರಾವಳಿ ಭಾಗದಲ್ಲಿ ಬೇಕಾದ್ರೆ ನಿಮ್ಗೆ ಮಣಿಪಾಲದಲ್ಲಿ ಸಿಗ್ಬೋದು, ಇಲ್ಲಾಂದ್ರೆ ನಮ್ಮ ಏಜೆ ಆಸ್ಪತ್ರೆ ಉಂಟು, ಮಂಗಳ ಕಿಡ್ನಿ ಫೌಂಡೇಶನ್ ಉಂಟು, ಹಾಗೆ ಇನ್ನು ಕೆಲವು ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೇ ಇದು ನಡೆಯುತ್ತೆ. ಇವ್ರೆ ಬೇರೆ ಏನಾದ್ರು ಕೇಳೋದಿತ್ತಾ ಸರ್ ನಿಮ್ಗೆ? ಬೇರೆ ಏನಾದ್ರು ಕೇಳೋದಿತ್ತಾ? ಓಕೆ ಓಕೆ, ಕ್ಲಿಯರ್ ಆಯ್ತಲ್ಲ? ಎಸ್ ಎಸ್. ಸಾರಿ, ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಬ್ರೇಕ್ ಆಗ್ತಿದೆ. ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡ್ತೀರಾ ಸರ್? ಓಕೆ ಓಕೆ, ಆಲ್ ರೈಟ್. ಥ್ಯಾಂಕ್ ಯು ವೆರಿ ಮಚ್. ಅದೇ ಕಿಡ್ನಿ ಫೌಂಡೇಶನ್ ಬಗ್ಗೆ ಕೇಳ್ತಾ ಇದ್ರು, ನಾವೆಲ್ಲಿ ನಿಲ್ಸಿದ್ವಿ ಅಂತ ನನಗೆ ನೆನಪಂತೂ ಇಲ್ಲ. ಆದ್ರೆ ಅದೇ ಫಾರ್ಮಾಲಿಟೀಸ್ ಅಂತ ಹೇಳೋದು. ಫಾರ್ಮಾಲಿಟೀಸ್ ತುಂಬಾ ಪ್ರೊಸೀಜರ್ ಇಸ್ ಪ್ರಿಟಿ ಸ್ವಲ್ಪ ಇದು ಅನಿಸ್ಬೋದು. ಆದ್ರೆ ಇದು ಜೀವಂತ ಇರುವಾಗ ಟ್ರಾನ್ಸ್ಫರ್ ಮಾಡೋದಾದ್ರೆ ಮತ್ತೆ ಇದು ಸ್ವಲ್ಪ ತೊಂದರೆಗಳು ಜಾಸ್ತಿ. ಈಗ ಸತ್ತ ನಂತರ ಆದ್ರೆ ಅಷ್ಟು ತೊಂದರೆ ಬರುದಿಲ್ಲ. ಸತ್ತ ನಂತರ ಆದ್ರೆ ಅದು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಇನ್ನೊಂದು ಅಂದ್ರೆ ಈಗ ನಾವು ದಾನ ಮಾಡೋ ವ್ಯಕ್ತಿ ಇಂಥವರಿಗೆ ಕೊಡ್ಬೇಕಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಈಗ ನೋಡಿ ಒಂದು ಕೇಸ್, ನನಗೆ ಡೊನೇಟ್ ಮಾಡ್ಲಿಕ್ಕೆ ಅಂತ ಉಂಟು, ನನಗೆ 3 ಜನ ಆಪ್ಷನ್ ಉಂಟು. ಈಗ 3 ಜನ ಇದ್ದಾರೆ. ಅಲ್ಲ, ಇದು ಸತ್ತ ನಂತರ. ಜೀವಂತ ಇರುವಾಗ ನಾವು ಬೇರೆಯವ್ರಿಗೆ ಕೊಡ್ಲಿಕ್ಕೆ, ನನ್ನ ಮನೆಯವರಿಗೆ ಮಾತ್ರ ಕೊಡ್ಬೇಕು. ಸತ್ತ ನಂತರ ನಾನು ಹೇಳಲಿಕ್ಕೆ ಆಗುದಿಲ್ಲ, ವಿಲ್ ಆಮೇಲೆ ನಾನು ಹೇಳ್ಬೋದು, ಇದನ್ನ ಇಂಥವರಿಗೆ ಮಾತ್ರ ಕೊಡಿ, ಇಂಥ ಧರ್ಮದವರಿಗೆ ಮಾತ್ರ ಕೊಡಿ, ಇಂಥ ಇದ್ರವರಿಗೆ ಮಾತ್ರ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಡಿಸೈಡ್ ಮಾಡೋದು ನಮ್ಮ ಆಥರೈಸೇಷನ್ ಕಮಿಟಿ. ಅವ್ರು ಯಾರಿಗೆ ಕೂಡ ಅವ್ರು ಡಿಸೈಡ್ ಮಾಡ್ತಾರೆ. ಈಗ ಇದರಲ್ಲಿ ಸ್ವಲ್ಪ ನೈತಿಕತೆ ಬರ್ತದೆ. ಈಗ ಕೆಲವೊಂದು ಎಥಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಆರ್ಗನ್ ಒಂದು ಲಿವರ್ ಸಿಕ್ಕಿದೆ ನಮಗೀಗ, ಒಂದು ಪೇಷಂಟ್ ಡೊನೇಟ್ ಮಾಡಿದ್ದಾರೆ, ಲಿವರ್ ಸಿಕ್ಕಿದೆ. ಈಗ 3 ಜನ ಪೇಷಂಟ್ ಇದ್ದಾರೆ ನಮ್ಮ ಆಸ್ಪತ್ರೆ ಲಿಸ್ಟ್ ಅಲ್ಲಿ. ಒಬ್ಬ ಏಡ್ಸ್ ಪೇಷಂಟ್, ಅವನು ಇನ್ನೊಂದು 50 ವರ್ಷ ಬದುಕಬಹುದೇನೋ. ಇನ್ನೊಬ್ಬರು ಒಂದು ಸಣ್ಣ ಹುಡುಗಿ, ಸರಿ, ಅವರು ಸಣ್ಣ ಹುಡುಗಿ. ಇನ್ನೊಂದು ಅಜ್ಜಿ, ಅವರು ಒಂದು 10 ವರ್ಷ ಬದುಕಬಹುದೇನೋ ಅಷ್ಟೇ. ಈಗ ನಾವು ಯಾರಿಗೆ ಕೊಡುದು ಅಂತ. ಹಾಗೆ ಯಾರಿಗೆ ಕೊಡುದು? ಡಾಕ್ಟರ್, ಒಂದು ನಿಮಿಷ, ಒಬ್ರು ಫೋನ್ ಮಾಡಿದ್ದಾರೆ, ಮಾತಾಡೋಣ ಅವ್ರ ಜೊತೆ. ನಮಸ್ಕಾರ. ಹಲೋ. ನಮಸ್ತೆ, ಪ್ರಶ್ನೆ ಕೇಳಿ ಸರ್. ಅದು ಅವರು ಲಿವರ್, ಅದು ಕಿಡ್ನಿ ಮಾತ್ರ ಜೀವದಲ್ಲಿರುವಾಗ ಕಿಡ್ನಿ ಮಾತ್ರ ಒಂದು ಕೊಡ್ಲಿಕ್ಕೆ ಬರ್ತದೆ ಅಂತ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಹೇಳಿದ್ರು. ಹೌದು. ಈಗ ಅಲ್ಲಿ ಅವರಿಗೆ ಅವರ ಇನ್ಫಾರ್ಮೇಶನ್ ಲಿವರ್ ಸಹ ಕೊಡ್ಬೋದು, ಪಾರ್ಟ್ ಆಫ್ ದ ಲಿವರ್ ಕೊಡ್ಬೋದು. ನಾನು ಡಾಕ್ಟರ್ ದೇವದಾಸ್ ಶೆಟ್ಟಿ ಉಲ್ಲಾಸ್ ಫ್ರೆಂಡ್. ಸರಿ ಸರ್, ಪಾರ್ಟ್ ಆಫ್ ಲಿವರ್ ಕೊಡ್ಬೋದು, ಪಾರ್ಟ್ ಆಫ್ ಲಿವರ್, ನಾಟ್ ಹೋಲ್. ಒಂದು ಭಾಗದ ಲಿವರ್ ಸಹ ಈಗ ಜೀವ ಇರುವಾಗ ಕೊಡ್ಬೋದು. ಹೌದು, ಕೊಟ್ಟಂತ ಉದಾಹರಣೆ ಸುಮಾರಿದೆ. ಓಕೆ, ಎಸ್, ಥ್ಯಾಂಕ್ ಯು. ಇದ್ರ ಬಗ್ಗೆ ಒಂದು ಸಣ್ಣ ಇದಂದ್ರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್ ಏನ್ ಹೇಳ್ತದೆ ಅಂದ್ರೆ, ವೆನ್ ಹೋನ್ಲಿ ರಿಮೂವ್ಡ್ ಕೆನಾಟ್ ಬಿ ರಿಪ್ಲೇಸ್ಡ್ ಅಂತ. ಲಿವರ್ ನ ಪಾರ್ಟ್ ಆಗಿ ಕೊಟ್ರೆ ಅದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಗೆ ಅಷ್ಟೊಂದು ಬರುದಿಲ್ಲ. ಕರೆಕ್ಟ್. ಎಸ್, ಅದು ಕ್ಲಿಯರ್ ಆಯ್ತು ಡಾಕ್ಟರ್. ನೀವೇನ್ ಹೇಳ್ತಾ ಇದ್ರಿ, ಅದೊಂದು ಹೇಳ್ತಿದ್ರಿ, ಅಜ್ಜಿ ಒಂದ್ ಸಣ್ಣ ಹುಡುಗಿ, ಯಾರಿಗೆ ಕೊಡೋದು, ನೈತಿಕತೆ ಬಗ್ಗೆ ವಿಷಯ ಬರ್ತದೆ, ಯಾರಿಗೆ ಕೊಡೋದು ಅಂತ. ಈಗ ನಾವು ಹೇಳ್ಬೋದು ಯಾರಿಗೆ ಡಿಸೈಡ್ ಮಾಡುದು ಅಂತ. ಸೊ ಅದಕ್ಕೋಸ್ಕರ ಇದನ್ನ ನಾವು ಆ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೀಮ್ ಅವರಿಗೂ ಅಥವಾ ಇವರಿಗೂ ಹೇಳಲಿಕ್ಕಿಲ್ಲ ಹೇಗೆ. ಸೊ ಅವರು ಲಿಸ್ಟ್ ಅಲ್ಲಿ ಯಾರು ಇರ್ತಾರೆ ಆ ತರ ಇದು ಸ್ವಲ್ಪ ಕೆಲವು ಪ್ರಾಬ್ಲಮ್ಗಳು ಬರ್ತವೆ ಯಾರಿಗೆ ಕೊಡೋದು ಅಂತ. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ, ಮಿಂಟೋ ಆಸ್ಪತ್ರೆ ಉದಾಹರಣೆ ಕೊಟ್ಟೆ. ಫಸ್ಟ್ ಯಾರು ಬರ್ತಾರೆ, ಫಸ್ಟ್ 6 ಜನರಿಗೆ ಕಾಲ್ ಮಾಡ್ತಾರೆ, ಕ್ಯೂ ಪ್ರಕಾರ, ಸರತಿ ಪ್ರಕಾರ. ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೆ 2-3 ಜನ ಒಟ್ಟಿಗೆ ಬಂದ್ರೆ ಲಕ್ಕಿ ಡಿಪ್ ಅದ್ರಲ್ಲಿ ಮಾಡ್ತಾರೆ. ಸೊ ಆ ತರ ಮಾಡ್ಬೇಕಾಗ್ತದೆ. ಆಗ್ಲಿ. ಎಸ್, ಆಕ್ಟ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ವಿಚಾರಗಳು. ಈಗ ಪೇಷಂಟ್ ಇನ್ನೇನು ಸಾಯುವ ಹೊತ್ತು ಅಂತಂದರೆ ಒಂದು 2 ದಿನದಲ್ಲಿ ಸಾಯೋದು ಕನ್ಫರ್ಮ್, ಡಾಕ್ಟರ್ಸ್ಗಳು ಕನ್ಫರ್ಮ್ ಮಾಡಿದಂಥ ಸಂದರ್ಭ. ಆ ಟೈಮಲ್ಲಿ ಏನೂ ಇಷ್ಟು ವರ್ಷಗಳ ಕಾಲ ಏನೂ ಅದ್ರ ಬಗ್ಗೆ ಮಾಹಿತಿ ಅರಿವು ಆ ಪೇಷಂಟಿಗೂ ಮತ್ತು ಯಾರಿಗೂ ಫ್ಯಾಮಿಲಿಯವರಿಗೂ ಇಲ್ಲದೇ ಇದ್ದಂಥ ಸಂದರ್ಭ ಡಾಕ್ಟರ್. ಆಗ ಡಾಕ್ಟರ್ಸ್ಗಳೇ ಮುಂದೆ ಬಂದು ಅವರಿಗೆ ಹೇಳ್ಬೋದಾ, ಮನೆಯವರಿಗೆ ಹೇಳುವಂಥ ಪ್ರಯತ್ನ ಮಾಡ್ಬೋದಾ? ಅಂದರೆ ಒಂದು ಮಾನವೀಯ ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ ಯಾವುದು ಲೀಗಲ್ ವಿಚಾರ ಬರೋದಿಲ್ಲ. ನೋಡಿ, ಹೀಗೆ ನಿಮ್ಮ ಪೇಷಂಟಿಗೆ ಇದಾಗೋದಿಲ್ಲ, ಆ ಪ್ರೊಸೀಜರ್ ನಡೆಯುತ್ತಾ? ಮಾಡ್ಬೋದು, ಇದನ್ನು ಸಹ ಮಾಡ್ಬೋದು. ಈಗ ನಮ್ಮ ದೇಶದಲ್ಲಿ ಈಗ 1.5 ಲಕ್ಷ ಜನ ಅಪಘಾತದಿಂದ ಸಾಯ್ತಾರೆ ಅಂತಿದ್ರೆ, ಅವರೆಲ್ಲರೂ ಸಹ ಹೆಲ್ತಿ, ಯೂಸಲಿ ಯಂಗ್ ಜನ ಇರ್ತಾರೆ, ಯುವಕರು ಇರ್ತಾರೆ. ಹೌದು, ಅವರು ಎಲ್ಲಾ ದೇಹವನ್ನು ಕೊಡ್ಬೋದು, ಅನ್ಲೆಸ್ ಡ್ಯಾಮೇಜ್, ತುಂಬಾ ಡ್ಯಾಮೇಜ್ ಆಗ್ಲಿದ್ದಾರೆ ಎಲ್ಲ ಸಹ ಕೊಡ್ಬೋದು, ಅದ್ರಲ್ಲಿ ಏನು ತೊಂದರೆ ಆಗುದಿಲ್ಲ. ಇದನ್ನ ನಾವು ಹೇಳ್ಬೋದು. ಆದ್ರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಯಾಕಂದ್ರೆ ನಮ್ಮ ಇಂಟೆನ್ಷನ್ ಏನು ಅಂತ. ಎಕ್ಸಾಕ್ಟ್ಲಿ. ಈಗ ನಮ್ಮದೇ ಒಂದು ಸ್ವಲ್ಪ ರಿಲೇಟಿವ್ಸ್ ಯಾರೋ ಇದ್ದಾರೆ, ಅವರಿಗೂ ಆತರ ಅದು ಸಹ ಈಗ
ಅದು ಸ್ವಲ್ಪ ಇದು ಮಾಡಬೇಕಾಗ್ತದೆ. ನಾವು ಮೋಟಿವೇಟ್ ಮಾಡ್ಬೋದು, ಬಟ್ ಅದೇ ಅವರು ಯಾರಿಗೆ ಕೊಡೋದು ಅಂತ ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೊಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್ ಪ್ರಕಾರ ಹೋದರೆ ನಾವು ಯಾರಿಗಂತ ಕೊಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದಂದ್ರೆ ಈಗ ನಾವು ಇದು ಶವ ಪರೀಕ್ಷೆ ಬೇಕಾಗ್ತದೆ. ಡಾಕ್ಟರ್ ಒಂದು ನಿಮಿಷ, ಒಬ್ರು ಕಾಲ್ ಮಾಡಿದ್ದಾರೆ, ನಂತರ ಮುಂದುವರ್ಸೋಣ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ. ನಾನು ಮಂಗಳೂರಿಂದ ಮಾತಾಡ್ತಾ ಇರೋದು, ಸುರತ್ಕಲ್ಲಿಂದ. ಹೇಳಿ ಮೇಡಮ್. ನಮಸ್ತೆ. ನನ್ನ ಹೆಸರು ನಯನ ಅಂತ. ನಮಸ್ತೆ, ಹೇಳಿ. ನಾನು ಈಗ ಡೊನೇಟ್ ಮಾಡ್ಬೇಕಂತ ಆದ್ರೆ ನನ್ಗೇನಾದ್ರೂ BP ಅಥವಾ ಶುಗರ್ ಆ ತರ ಏನಾದ್ರೂ ಇದ್ರೂ ನಾವು ಡೊನೇಟ್ ಮಾಡ್ಬೋದಾ? ಮಾಡ್ಬೋದಾ ಡಾಕ್ಟರ್? ಮಾಡ್ಬೋದು. ಅದರಲ್ಲಿ ಏನ್ ತೊಂದರೆ ಇಲ್ಲಮ್ಮ, ಅದರಲ್ಲಿ ಏನ್ ತೊಂದರೆ ಇಲ್ಲ. BP ಶುಗರ್ ಎಲ್ಲ ಇದ್ರೂ ನಮ್ಗೆ ಏನಾದ್ರೂ ಕಾಸ್ಟ್ ಬೀಳುತ್ತಾ ಅದಕ್ಕೆ ನಾವು ಕೊಡೋದಕ್ಕೆ? ಅಂದ್ರೆ ದಾನ ಮಾಡೋದಕ್ಕೆ ಅವರಿಗೆ ದಾನ ಮಾಡೋದಕ್ಕೆ ನಾವು ಈಗ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು, ನನ್ ಜೊತೆ ಯಾರಿಲ್ಲ. ಹಾ ನೋಡಿ, ಈಗ ನೀವು ಬದುಕಿರುವಾಗ ಕೊಡ್ಬೇಕಂದ್ರೆ ಅದು ನಿಮ್ಮ ರಿಲೇಟಿವ್ಸ್ಗೆ ಮಾತ್ರ, ಕಿಡ್ನಿ ಮಾತ್ರ, ಬೇರೆ ಇಲ್ಲ. ನೀವು ಮರಣಾನಂತರ ಕೊಡ್ಬೇಕಂತಿದ್ರೆ ಅದ್ರ ಖರ್ಚು ವೆಚ್ಚಗಳೆಲ್ಲ ಈಗ ಗೌರ್ಮೆಂಟ್ ಭರಿಸ್ಬೋದು, ಇಲ್ಲ ಆ ಪಾರ್ಟಿಗೆ ಮೇಲೆ ಹಾಕ್ಬೋದು ಅವರು. ಈಗ ನಿಮ್ಮ ಮತ್ತೆ ಇದು ನಾನು ಯಾವ ತರ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ? ಈಗ ಮೇಡಮ್, ಈಗ ಸಾರಿ, ನಾನು ಸ್ವಲ್ಪ ಡೀಟೇಲ್ ಕೇಳ್ತಾ ಇರೋದು ನಿಮ್ಮ ಹತ್ರ. ಅಂದ್ರೆ ದೇಹದಾನದ ವಿಚಾರವಾಗಿ ನೀವು ಮಾತನಾಡ್ತಾ ಇದ್ದೀರಾ. ದೇಹದಾನ ಆದ್ರೆ ಬೆಟರ್ ಅಲ್ಲ, ಯಾಕಂದ್ರೆ ಇದಕ್ಕೆ ಫಾರ್ಮಾಲಿಟೀಸ್ ಜಾಸ್ತಿ ಇರುತ್ತೆ ಅಂಗಾಂಗ ದಾನಕ್ಕೆ. ಕರೆಕ್ಟ್. ಅಂಡ್ ಇಟ್ ಇಸ್ ಗುಡ್ ಅಲ್ವಾ? ಹೌದು. ಅಲ್ಲಿ ಡಾಕ್ಟರ್ ಹೇಳಿರೋ ಪ್ರಕಾರ ಯಾವ್ದಾದ್ರು ಒಂದು ದೊಡ್ಡ ಆಸ್ಪತ್ರೆ ಅಂದ್ರೆ ವೈದ್ಯಕೀಯ ಕಾಲೇಜು, ನುರಿತ ಆಸ್ಪತ್ರೆ, ಈಗ ಮಂಗಳೂರು ಆದ್ರೆ ಅದೇ AJ, ಉಡುಪಿ ಎಲ್ಲ ಮಣಿಪಾಲದಲ್ಲಾದ್ರೆ KMC, ಮಂಗಳೂರು KMC ಆಗತ್ತೆ. ಈಗ ಅನಾಟಮಿ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು. ಅದಕ್ಕೆ ಎನಾಟಮಿ ಡಿಪಾರ್ಟ್ಮೆಂಟ್ ಹೋದ ನಂತರ ನಿಮ್ಗೆ ಅಲ್ಲೊಂದು ಫಾರ್ಮ್ ಸಿಗುತ್ತೆ. ಇಲ್ಲಿ ನನ್ನ ಕೈಯಲ್ಲಿದೆ, ನೀವು ಟಿವಿಯಲ್ಲಿ ನೋಡ್ತೇವೆ, ಸ್ವಲ್ಪ ನಿಮ್ಗೆ ಅದ್ರಲ್ಲಿ ಡೀಟೇಲ್ಸ್ ಕಾಣಿಸೋದಿಲ್ಲ, ಬಟ್ ದಿಸ್ ಇಸ್ ದ ಫಾರ್ಮ್ ಅವ್ರು ತಂದಿದ್ದಾರೆ. ಇದನ್ನ ಫಿಲ್ ಅಪ್ ಮಾಡಿ ಮೊದಲೇನೆ ಅವರ ಹತ್ರ ಇನ್ಫಾರ್ಮೇಶನ್ ತಗೊಳ್ಬೇಕಾಗತ್ತಾ? ಇಲ್ಲ, ಆತರ ಏನಿಲ್ಲ. ಇದು ಆದ್ಮೇಲೆ ಡೆತ್ ಆದ್ಮೇಲೆ ಅವರ ಹತ್ರ ತಗೊಂಡು ಅಂದ್ರೆ ಯಾರೋ ಇನ್ನೊಬ್ರು ಮಾಡ್ಬೇಕಾಗತ್ತೆ, ಅವಾಗ ಯಾವ ತರ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಆಗ್ಬೇಕಾಗತ್ತಲ್ಲ ಡೊನೇಷನ್? ಸಾರಿ, ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ಹೇಳ್ಬೋದಾ ಮೇಡಮ್? ನಮ್ದು ಡೆತ್ ಆದ್ಮೇಲೆ ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಇದ್ ಮಾಡ್ಬೇಕಾಗತ್ತೆ, ಇನ್ಫಾರ್ಮ್ ಮಾಡಿ ಅವರಿಗೆ ಹೇಳ್ಬೇಕಾಗತ್ತೆ. ಅಷ್ಟು ಟೈಮ್ ತಗೊಳತ್ತಲ್ಲ ಅವಕ್ಕೆ? ಅಲ್ಲ, ಈಗ ಹೌದು. ಈಗ ನೋಡಿ, ನೀವು ನಿಮ್ಮ ಮರಣ ನಂತರ ನಿಮ್ಮ ಸಂಬಂಧಿಕರು ಕೂಡಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದೆ. ಯಾವ ಆಸ್ಪತ್ರೆಯಲ್ಲಿ ನೀವು ಹೇಳಿದಿರಿ ನಾವು ನಮ್ಮ ದೇಹವನ್ನು ಕೊಡ್ತೇವೆ ಅಂತ, ಅವರು ಬಂದು ತಗೊಂಡು ಹೋಗ್ತಾರೆ. ಅಷ್ಟೇ. ಖರ್ಚು ವೆಚ್ಚ ಎಲ್ಲ ಅವರದ್ದೇ. ಈಗ ಅದೇ ಫಸ್ಟ್ ಈಗ ನೀವು ದಾನ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಎಲ್ಲ ಫಾರ್ಮಾಲಿಟೀಸ್ ಅನ್ನ ಕ್ಲಿಯರ್ ಮಾಡಿದ ನಂತರ ನೀವು ನಿಮ್ಮ ಕ್ಲೋಸ್ ರಿಲೇಟಿವ್ ಹೇಳೋದು, ನಾನು ಈ ತರ ಮಾಡಿದ್ದೇನೆ, ಒಂದು ಕಾಪಿಯನ್ನು ನೀವು ಬೇಕಿದ್ರೆ ಅವ್ರ ಹತ್ರ ಕೊಡಿ. ಒಂದು ಕಾಪಿ ಅವ್ರ ಹತ್ರ ಕೊಡಿ. ಮತ್ತೆ ನಿಮ್ ಕ್ಲೋಸ್ ರಿಲೇಟಿವ್ಸ್ ಒಂದು 3-4 ಜನರ ಹತ್ರ ಹೇಳಿ. ಆ ಥರ ಇದಾದಂಥ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಇನ್ಫಾರ್ಮ್ ಮಾಡುವಂಥ ಕೆಲಸ ಅದು ಅವ್ರದ್ದಾಗಿರ್ತದೆ. ಮತ್ತೆ ದೇಹದಾನ ಮಾಡೋದ್ರಿಂದ ಡಾಕ್ಟರ್ ಅದು ಯಾವ ಟೈಮಲ್ಲೂ ಕೊಡ್ಬೋದಲ್ವ? ಅಲ್ವಾ? ಅದಕ್ಕೆ ಇಷ್ಟೇ ಟೈಮ್ ಅಂತ ಏನಿರೋದು. ಕರೆಕ್ಟ್. ನೇತ್ರದಾನ ಆದ್ರೆ 6 ಗಂಟೆ ಒಳಗಡೆ ನೀವು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ನೇತ್ರದಾನ ಹೌದು. ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು. ಓಕೆ, ಕ್ಲಿಯರ್ ಅಲ್ಲ ಮೇಡಮ್? ಥ್ಯಾಂಕ್ ಯು. ವೀಕ್ಷಕರೇ, ಈಗ ಮತ್ತೆ ನಾವು ಇನ್ನೊಂದು ಬ್ರೇಕನ್ನು ತಗೋಬೇಕು. ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ಈ ಕಾರ್ಯಕ್ರಮ ಮುಂದುವರ್ತಿದೆ. ಒಂದು ಸಣ್ಣ ಬ್ರೇಕ್.